ಮಾಜಿ ಮುಖ್ಯಮಂತ್ರಿಗಳವರು ಎಚ್ ಡಿ ಕುಮಾರಸ್ವಾಮಿ ಅವರು 2 ಆರೋಪಗಳನ್ನು ಮಾಡಿದ್ದಾರೆ ಅನ್ನೋ ವಿಚಾರ ತಿಳಿದು ಬಂದಿದೆ. ಆರೋಪಗಳು ಮಾಡೋದು ತಪ್ಪಲ್ಲ, ಆ ಆರೋಪಕ್ಕೆ ಏನಾದರೂ ಒಂದು ಪ್ರೂಫ್ ಅದು ನೀಡಬೇಕು. ಅದನ್ನು ನೀಡದ ಇದು ಸಣ್ಣ ಆರೋಪ ಅಲ್ಲ, ಬಹುದೊಡ್ಡ ಆರೋಪ. ಇಂತಹ ಆರೋಪವನ್ನು ಖಂಡಿತ ಮಾಡಬಾರ್ದು. ಇಷ್ಟು ದೊಡ್ಡ ಆರೋಪವನ್ನು ಮಾಡಬೇಕು ಅಂತಿದ್ರೆ ಮೊದಲಾಗಿ ಏನಾದರೂ ಅದಕ್ಕೆ ಒಂದು ಪ್ರೂಫ್ ಕೊಡಬೇಕಾಗತ್ತೆ. ಅದನ್ನು ಕೊಡದೆ ಇಂತಹ ಆರೋಪಗಳು ಮಾಡೋದು ಖಂಡಿತ ಸಲ್ಲ. ಮತ್ತು ಇನ್ನು ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಆಗಲಿ ಅಥವಾ RS ಸಂಘಟನೆ ಆಗಲಿ ಯಾವುದೇ ಕಾರ್ಯಕರ್ತರಿಗೆ ಈ ರೀತಿಯಾಗಿರತಕ್ಕಂತಹ ಸೂಚನೆಯನ್ನು ಕೊಡೋದು ಖಂಡಿತ ಸಾಧ್ಯ ಇಲ್ಲ. ರಾಮಜನ್ಮಭೂಮಿ ಟ್ರಸ್ಟ್ ಕೊಟ್ಟಿಲ್ಲ, RSS ಕೂಡ ಕೊಟ್ಟಿಲ್ಲ ಅಂತನ್ನು ನಾವು ತಿಳಿಸ್ತೇವೆ. ಇನ್ನೂ ಒಂದು ಮಾತು, ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅನ್ನೋದನ್ನು ನೋಟ್ ಮಾಡಿಕೊಳ್ತಾ ಇದ್ದಾರೆ. ಖಂಡಿತವಾಗಿ ಯಾರೆಲ್ಲ ದೇಣಿಗೆ ನೀಡಿದ್ದಾರೋ ಅದಕ್ಕೆಲ್ಲ ಪ್ರೂಫ್ ಬೇಕಾದ್ದರಿಂದಾಗಿ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ಖಂಡಿತವಾಗಿ ಕೂಡ ಮಾಡಿಕೊಂಡಿದ್ದೇವೆ. ಇನ್ನು ಯಾರು ಕೊಟ್ಟಿಲ್ಲ ಅನ್ನೋದನ್ನು ನೋಟ್ ಮಾಡಿಕೊಂಡಿದ್ದಾರೆ, ಅದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಒಂದು ಮಾತು ಏನು ಅಂತಂದ್ರೆ, ಈ ಬಾರಿ ಜನರ ಆಸಕ್ತಿ ನಮ್ಮ ನಿರೀಕ್ಷೆಗಿಂತಲೂ ಮಿಗಿಲಾಗಿತ್ತು. ಹಾಗಾಗಿ ನಾವು ಪ್ರಿಂಟ್ ಮಾಡಿರತಕ್ಕಂತಹ ಕೂಪನ್ ಇರಬಹುದು, ರಿಸೀಡ್ ಬುಕ್ ಇರಬಹುದು, ಅದು ಸ್ವಲ್ಪ ಕೊರತೆ ಬಿದ್ದಿದೆ. ಹಾಗಾಗಿ ಜನರಲ್ಲಿ ಉತ್ಸಾಹ ಕೊಡಬೇಕು ಅನ್ನತಕ್ಕಂಥ ಉತ್ಸಾಹ ಇದೆ. ನಮ್ಮನ್ನು ಅವರನ್ನು ಸಂಪರ್ಕಿಸೋಕೆ ನಮ್ಮಲ್ಲಿ ಬೇಕಾಗಿರತಕ್ಕಂತಹ ರಿಸೀಡ್ ಬುಕ್ ಕೂಪನ್ಗಳು ಇಲ್ಲ. ಹಾಗಾಗಿ ಯಾರನ್ನು ಸಂಖ್ಯೆ ಬಾಕಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಂತಹವರ ಹೆಸರನ್ನು ಅಂತಹವರ ಮನೆಯನ್ನು ನೋಟ್ ಮಾಡಿಕೊಂಡದ್ದಾದರೆ ಅದು ಖಂಡಿತವಾಗಿಯೂ ತಪ್ಪಲ್ಲ. ಮುಂದಿನ ದಿವಸಗಳಲ್ಲಿ ಅಂತಹವರು ಕೂಡ ನಾವು ಸಂಪರ್ಕಿಸುತ್ತೇವೆ ಅನ್ನುವ ಒಂದು ಅವರಿಗೆ ವಿಶ್ವಾಸವನ್ನು ತುಂಬಿಸೋದಕ್ಕೋಸ್ಕರ ಅಂತಹವರನ್ನು ಅವರ ಹೆಸರನ್ನು ನೋಟ್ ಮಾಡಿಕೊಂಡಿದ್ರೆ ಇದು ಖಂಡಿತಕ್ಕೂ ತಪ್ಪಲ್ಲ. ಇನ್ನೊಬ್ಬರು ಈಗಲೂ ಅದನ್ನು ಕರೀತಾರೆ, ಅಲ್ಲಿ ಡೊನೇಷನ್ ಅಗತ್ಯ ಅಂತ ಹೇಳೋದಿಲ್ಲ. ಯಾರು ಕೂಡ ಒತ್ತಾಯ ಇಲ್ಲ, ಕೊಡ್ಲೇಬೇಕು ಅಂತ ಹೇಳಿಕೊಂಡು ಯಾರಿಗೂ ಒತ್ತಾಯ ಇಲ್ಲ. ಹಾಗಾದ್ರೆ ಕೊಡುವವರಿಗೂ ಅವರು ಸಂತೋಷದಿಂದ ಕೊಡಬೇಕು. ಯಾರು ಕೊಡೋದು ಇಲ್ಲವೋ ಅವ್ರಿಗೆ ಅವರ ಸಂತೋಷ, ಖಂಡಿತ ಕೊಡಬೇಕಾಗಿಲ್ಲ. ಆದರೆ ಒಂದು ಮಾತು, ನಾವು ನಮ್ಮ ಸಂವಿಧಾನವನ್ನು ಮಾನ್ಯ ಮಾಡುವವರು, ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ತೀರ್ಪನ್ನು ನಾವದನ್ನು ಒಪ್ಪುವುದಿಲ್ಲ ಅಂತ ಹೇಳುವಂತಿದ್ರೆ ಅವರ ದೇಶದ ನಿಷ್ಠೆಯ ಕುರಿತಾಗಿ ನಾವು ಸಂದೇಹಿಸ್ತೇವೆ.